ರಾಜ್ಯದ ಕೆಲವೆಡೆ ವಿದ್ಯಾರ್ಥಿಗಳ ಕೊರತೆಯಿಂದ ಸರ್ಕಾರಿ ಶಾಲೆಗಳು ಮುಚ್ಚುವ ಭೀತಿಯಲ್ಲಿದ್ದರೆ ಬಂಟ್ವಾಳ ತಾಲೂಕಿನ ದಡ್ಡಲಕಾಡು ಸರ್ಕಾರಿ ಹಿರಿಯ ಉನ್ನತೀಕರಿಸಿದ ಪ್ರೌಢಶಾಲೆ ಸೀಟು ದೊರೆಯುವುದೇ ಅದೃಷ್ಟ ಎಂಬ ಮಾತು ಕೇಳಿ ಬರುವವರಿಗೆ ತನ್ನ ಛಾಪು ಮೂಡಿಸಿದೆ. ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಸೇರ್ಪಡೆಗೊಳಿಸುವ ಮೂಲಕ ಸರ್ಕಾರಿ ಶಾಲೆಗಳ ಮಕ್ಕಳ ಸೇರ್ಪಡೆಯಲ್ಲೇ ದಾಖಲೆ ಬರೆದಿದೆ. ಮನೆ ಮನೆ ಭೇಟಿ ಕಾರ್ಯಕ್ರಮವಿಲ್ಲದೆ ಪ್ರಚಾರಕ್ಕಾಗಿ ಫ್ಲೆಕ್ಸ್ ಬ್ಯಾನರ್ಗಳನ್ನು ಅಳವಡಿಸದೇ ಇದ್ರೂ ಈ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಲು ವಿದ್ಯಾರ್ಥಿಗಳ ಪೋಷಕರು ಬರುತ್ತಾರೆ, ಸೀಟು ಉಂಟಾ ಅಂತ ಕೇಳ್ತಾರೆ. 2015-16ರಲ್ಲಿ 33 ಮಕ್ಕಳಿಂದ ಮುಚ್ಚುವ ಸ್ಥಿತಿಗೆ ಬಂದಿದ್ದ ದಡ್ಡಲಕಾಡು ಶಾಲೆಯನ್ನು ಕರೆಂಕೆ ಶ್ರೀ ದುರ್ಗಾ ಫ್ರೆಂಡ್ಸ್ ಕ್ಲಬ್ ದತ್ತು ಸ್ವೀಕರಿಸಿಕೊಂಡ ಬಳಿಕ ಶಾಲೆಯ ಅಭಿವೃದ್ಧಿಯಲ್ಲಿ ಕ್ರಾಂತಿಯಾಗಿದೆ. ಶಾಲೆಗೆ ಸುಸಜ್ಜಿತ ಕಟ್ಟಡ, ಮೂಲ ಸೌಕರ್ಯಗಳನ್ನು ಒದಗಿಸುವ ಜೊತೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡಿದ ಕಾರಣ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಏರಿಕೆಯಾಗುತ್ತಿದೆ. ಶಾಲಾ ದತ್ತು ಸಂಸ್ಥೆಯ ಅಧ್ಯಕ್ಷ ಪ್ರಕಾಶ್ ಅಂಚನ್ ಅವರ ನಿರಂತರ ಹೋರಾಟದ ಫಲವಾಗಿ ದಡ್ಡಲಕಾಡು ಸರ್ಕಾರಿ ಶಾಲೆ ರಾಜ್ಯದಲ್ಲೇ ಮಾದರಿ ಶಾಲೆಯಾಗಿ ಬೆಳೆಯುತ್ತಿದ್ದು ಸಮುದಾಯದ ಸಹಕಾರದೊಂದಿಗೆ ಮುನ್ನುಗ್ತಾ ಇದೆ. ಉಚಿತ ಸ್ಮಾರ್ಟ್ ಕ್ಲಾಸ್, ಯೋಗ, ನೃತ್ಯ, ಕರಾಟೆ, ಸಂಗೀತದೊಂದಿಗೆ ಕ್ರೀಡೆ, ಕೃಷಿ ಹಾಗೂ ಸಂಸ್ಕಾರಯುತ ಶಿಕ್ಷಣವನ್ನ ಈ ಶಾಲೆಯಲ್ಲಿ ನೀಡಲಾಗ್ತಾ ಇದೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಾಹನದ ವ್ಯವಸ್ಥೆಯೂ ಇರೋದ್ರಿಂದ ಸಹಜವಾಗಿಯೇ ಪೋಷಕರ ಒಲವು ದಡ್ಡಲಕಾಡು ಶಾಲೆಯತ್ತ ಬೀರಿದೆ. ಸರ್ಕಾರಿ ಶಾಲೆಯೊಂದರ ಕಟ್ಟಡ ಉದ್ಘಾಟನೆಗೆ ರಾಜ್ಯಪಾಲರನ್ನು ಆಹ್ವಾನಿಸಿದ ಸಂದರ್ಭ ಅವರು ಬರಬಹುದೇ ಅಂತ ಹುಬ್ಬೇರಿಸಿದವರು ಹಲವರು. ಆದರೆ ಮೊದಲ ಅಂತಸ್ತಿನ ಕಟ್ಟಡ ಉದ್ಘಾಟನೆಗೆ ಅನಂತಕುಮಾರ್, ಎರಡನೇ ಅಂತಸ್ತಿನ ಕಟ್ಟಡ ಉದ್ಘಾಟನೆಗೆ ರಾಜ್ಯಪಾಲರು ಬಂದು ಶಾಲೆಯ ಸಾಧನೆಯನ್ನ ಕೊಂಡಾಡಿದ್ರು. ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೂ ಕಡಿಮೆ ಇಲ್ಲದಂತೆ ದಡ್ಡಲಕಾಡು ಸರ್ಕಾರಿ ಶಾಲೆ ಕಾರ್ಯನಿರ್ವಹಿಸ್ತಾ ಇದೆ. ಶ್ರೀ ದುರ್ಗಾ ಚಾರಿಟಬಲ್ ಟ್ರಸ್ಟ್ಗೆ 2024ರ ಜೂನ್ 12ಕ್ಕೆ ದತ್ತು ಸ್ವೀಕಾರ ಒಪ್ಪಂದದ ಅವಧಿ ಮುಗಿದಿದೆ. ಆಗಸ್ಟ್ 22ಕ್ಕೆ ದತ್ತು ನವೀಕರಣಕ್ಕೆ ಟ್ರಸ್ಟ್ನಿಂದ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆದರೆ ದತ್ತು ಸ್ವೀಕಾರ ಒಪ್ಪಂದ ನವೀಕರಣ ಮಾಡದಿರುವುದಕ್ಕೆ ವಿಧಾನ ಪರಿಷತ್ ಸದಸ್ಯ ಎಸ್.ಎಲ್. ಭೋಜೇಗೌಡ ಕಿಡಿಕಾರಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿರುವ ಎಸ್.ಎಲ್. ಭೋಜೇಗೌಡ ಅವರು ಶಾಲೆಯ ಅಭಿವೃದ್ಧಿ ಬಗ್ಗೆ ತಿಳಿದುಕೊಳ್ಳಲು ಸಭಾಧ್ಯಕ್ಷರು ಸದನ ಸಮಿತಿಯನ್ನ ಶಾಲೆಗೆ ಕಳುಹಿಸಿ ಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ಅನಗತ್ಯ ವಿಳಂಬ ನೀತಿ ಅನುಸರಿಸಲಾಗ್ತಾ ಇದೆ. ಸರ್ಕಾರಿ ಶಾಲೆ ಮುಚ್ಚುವ ಹಂತ ತಲುಪಿದಾಗ ಹಳೆ ವಿದ್ಯಾರ್ಥಿಗಳು ಟ್ರಸ್ಟ್ ರಚಿಸಿ ಶಾಲೆಯ ಅಭಿವೃದ್ಧಿ ಮಾಡಿದ್ದಾರೆ. 4 ಕೋಟಿಗೂ ಅಧಿಕ ಖರ್ಚನ್ನ ಮಾಡಿ ಶಾಲೆಯನ್ನ ಉನ್ನತೀಕರಿಸಲಾಗಿದೆ. ತಮ್ಮ ಮಕ್ಕಳನ್ನೇ ಈ ಶಾಲೆಗೆ ಸೇರಿಸಿ ಮಾದರಿಯಾಗಿದ್ದಾರೆ. ಆದರೆ ದತ್ತು ಸ್ವೀಕಾರ ಒಪ್ಪಂದ ನವೀಕರಣ ಆಗ್ತಿಲ್ಲ. ಕೆಲ ಸ್ಥಾಪಿತ ಹಿತಾಸಕ್ತಿಗಳು ಇದರ ಹಿಂದೆ ಕೆಲಸ ಮಾಡ್ತಾ ಇದೆ ಅಂತ ಭೋಜೇಗೌಡ ದೂರಿದ್ದಾರೆ. ಸಭಾನಾಯಕರೇ, ಆ ದಡ್ಡಲಕಾಡು ವಿಚಾರದಲ್ಲಿ ದಯಮಾಡಿ ಗಮನ ಮಾಡಿ, ಅವ್ರಿಗೇನು ರಿನ್ಯೂವಲ್ ಮಾಡಬೇಕಾಗಿದೆ ರಿನ್ಯೂವಲ್ ಮಾಡಿಕೊಡಿ. ಸಾವಿರಾರು ಮಕ್ಕಳು ಕಲಿತಾರೆ. ಬಟ್ ಅಂಥ ಸಂಸ್ಥೆನ ಆಮೇಲೆ ನಮ್ಮ ಮಂಗಳೂರು DC ಅವರು ನಿಮ್ಮ ಇಲ್ಲಿ ಎಜುಕೇಷನ್ ಮೀಟಿಂಗ್ನಲ್ಲಿ ಬಂದಂಥದ್ರಲ್ಲಿ ಅದನ್ನು ರೋಲ್ ಮಾಡಲಿ ಹೇಳಿದ್ದಾರೆ. ಆ ರೀತಿ ಸರ್ಕಾರಿ ಶಾಲೆಗಳು ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆ ರೋಲ್ ಮಾಡಿ ಶಾಲೆನ ನಾವು ಮುಚ್ಚಿಬಿಟ್ರೆ ಆ ದೇವರು ಕೂಡ ನಮ್ಮನ್ನು ಕ್ಷಮಿಸಲ್ಲ. ನಾನು ಇದನ್ನು ಹಿಂದೆ ಕೂಡ ನಾನು ಸದನದಲ್ಲಿ ಮಾತಾಡಿದ್ದೇನೆ.